ಇವರು ಆರೋಪಿಗಳು ಹೆಸರು ಮೊಹಮ್ಮದ್ ಹನೀಫ್ ಮತ್ತು ಮೊಹಮ್ಮದ್ ರಫೀಕ್. ಇದಕ್ಕಿಂತ ಮುಂಚೆ ಒಂದು ಜ್ಯುವೆಲ್ರಿ ಶಾಪ್ ಮೇಲೆ ಕೂಡ ಅವನು ಶೂಟೌಟ್ ಮಾಡಿದರು. ಇನ್ನೊಬ್ಬ ಆರೋಪಿ ಮುಡಿಪು ರಫೀಕ್, ಇವನೊಂದು ಒಬ್ಬ ನೋಟೋರಿಯಸ್ ಅಫೆಂಡರ್, ಸುಮಾರು 9 ಕೇಸಲ್ಲಿ ಶಾಮೀಲಾಗಿದ್ದಾನೆ. ಮುಂದಿನ ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಕೆಲವು ದಿವಸ ಹಿಂದೆ ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ವ್ಯವಸಾಯಿಗೆ ಅವರು ಒಂದು ಕೊಲ್ಲಿಗೆ ಒಂದು ಸುಪಾರಿ ತಗೊಂಡಿದ್ದಾರೆ. ದಿನೇಶ್ ಶೆಟ್ಟಿ ಅಂತ ವ್ಯಾಪಾರಿಗೆ ಹತ್ಯೆ ಮಾಡಲಿಕ್ಕೆ ಇವರು ಸಂಚು ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಂದು ಅತಿ ಉತ್ತಮ ಕಾರ್ಯಾಚರಣೆ ನಿರ್ವಹಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಹೋಟೆಲ್ ಮೋತಿಮಹಲ್ ಹೆದರುಗಡೆ ಪಲ್ನಿ ರೋಡಲ್ಲಿ ಒಂದು ಇನೋವಾ ಕಾರ್ದಲ್ಲಿ ಇಬ್ಬರು ಕುಖ್ಯಾತ ಆಸಾಮಿಗಳು ಹೋಗ್ತಾಯಿದ್ರು. ಆವಾಗ ನಮ್ಮ ACP ಗೀತಾ ಕುಲಕರ್ಣಿ, PI ಶ್ರೀ ಶ್ಯಾಮ್ ಸುಂದರ್ ನೇತೃತ್ವದಲ್ಲಿ ಇಬ್ಬರು PSI ಶ್ರೀ ಶ್ಯಾಮ್ ಸುಂದರ್, ಶ್ರೀ ನರೇಂದ್ರ ಮತ್ತು ಶರಣಪ್ಪ ಅವರು ಆ ಕಾರ್ಗೆ ಇಂಟರ್ಸೆಪ್ಟ್ ಮಾಡಿ ಆ ಕಾರಲ್ಲಿ ಇಬ್ಬರು ಆರೋಪಿಗಳಿಗೆ ವಶಪಡಿಸ್ಕೊಂಡಿದ್ದಾರೆ. ಇವರು ಆರೋಪಿಗಳು ಹೆಸರು ಮೊಹಮ್ಮದ್ ಹನೀಫ್ ಮತ್ತು ಮೊಹಮ್ಮದ್ ರಫೀಕ್. ಸೊ ಮೊಹಮ್ಮದ್ ಹನೀಫ್ಗೆ ಅಲಿಮುಲ್ಲಾ ಅಂತ ಕೂಡ ಕರೀತಾರೆ. ಬೇಸಿಕಲಿ ಅವರು ಕಾಸರಗೋಡು ತಾಲೂಕು ಕೇರಳದಿಂದ, ವಯಸ್ಸು ಸುಮಾರು ಒಂದು 40. ಅದೇ ರೀತಿ ಮುಡುಪು ರಫೀಕ್, ಈಸ್ ಫ್ರಮ್ ಮುಡುಪು ಬಂಟ್ವಾಲ್ ತಾಲೂಕು. ಸೊ ಅವ್ರದ್ದು ವಯಸ್ಸು ಸುಮಾರು 36. ಈಗ ಸದ್ಯಕ್ಕೆ ಕಳೆದ 2 ವರ್ಷದಿಂದ ಹೊಸಕೋಟೆ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕಲ್ಲಿ ವಾಸ ಮಾಡ್ತಾಯಿದ್ದಾನೆ. ಸುಮಾರು ಒಂದು 15 ವರ್ಷದಿಂದ ಈ ಇಬ್ಬರು ಆಸಾಮಿಗಳು ಬೇರೆ ಬೇರೆ ಕ್ರೈಮಲ್ಲಿ ಶಾಮೀಲಾಗಿದ್ದಾರೆ. ಮೊಹಮ್ಮದ್ ಹನೀಫ್ ಇಲಿಯಾಸ್ ಅಲಿಮುಲ್ಲಾ ಮೇಲೆ ಸುಮಾರು 14 ಕೇಸಸ್ ಇದೆ. ಮುಖ್ಯವಾಗಿ ಕೇರಳ, ಕಾಸರಗೋಡು, ಕುಂಬ್ಳೆ, ಕಣ್ಣೂರು, ಮಂಗಳೂರು ಸಿಟಿ, DK ಡಿಸ್ಟ್ರಿಕ್ಟಲ್ಲಿ ಸಾಕಷ್ಟು ಅವ್ರ ಮೇಲೆ ಆರ್ಮ್ಸ್ ಆ್ಯಕ್ಟ್, ಅಟೆಂಪ್ಟ್ ಟು ರಾಬರಿ, ಡಕೈತಿ ಮತ್ತು ಬೇರೆ ಬೇರೆ ಶೂಟೌಟ್ ಪ್ರಕರಣದಲ್ಲಿ ಅವನು ಶಾಮೀಲಾಗಿದ್ದಾನೆ. ಇದಕ್ಕಿಂತ ಮುಂಚೆ ಒಂದು ಜ್ಯುವೆಲ್ರಿ ಶಾಪ್ ಮೇಲೆ ಕೂಡ ಅವನು ಶೂಟೌಟ್ ಮಾಡಿದರು. ಸೊ ಅದೇ ರೀತಿ ಇನ್ನೊಬ್ಬ ಆರೋಪಿ ಮುಡಿಪು ರಫೀಕ್, ಇವನೊಂದು ಒಬ್ಬ ನೋಟೋರಿಯಸ್ ಅಫೆಂಡರ್, ಸುಮಾರು 9 ಕೇಸಲ್ಲಿ ಶಾಮೀಲಾಗಿದ್ದಾನೆ. ಇವರು ಕೂಡ ಮಂಗಳೂರು ಸಿಟಿ, ಕೇರಳ, DK ಡಿಸ್ಟ್ರಿಕ್ಟ್, ಉಡುಪಿದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾನೆ. ಭಾಳಷ್ಟು ರೀತಿ ಆರ್ಗನೈಸ್ ಕ್ರೈಮ್ ಮತ್ತು ಬೇರೆ ಬೇರೆ ಕ್ರೈಮಲ್ಲಿ ಶಾಮೀಲಾಗಿದ್ದಾನೆ. ಸುಮಾರು 10 ದಿವಸ ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟಿ ಸೆಂಟರ್ ಮಾರ್ಕೆಟಲ್ಲಿ ಒಬ್ಬ ಸೌರಾಷ್ಟ್ರ ಕ್ಲೋತ್ ಮರ್ಚೆಂಟ್ ಓನರ್ಗೆ ಒಬ್ಬ ಆರೋಪಿ ಬಂದು ಫೋನ್ ಕೊಡ್ತಾನೆ. ಅವನಿಗೆ ಒಬ್ಬ ಅಂಡರ್ವರ್ಲ್ಡ್ ಆಸಾಮಿ ಕಲಿ ಯೋಗೇಶ್ ಅವನು ಫೋನ್ ಮಾಡಿ ಅವನಿಗೆ ಒಂದು ಹಣದ ವ್ಯವಹಾರ ಬಗ್ಗೆ ಮಾತಾಡ್ತಾನೆ. ಸುಮಾರು 50 ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಡ್ತಾನೆ. ಸೊ ಆವಾಗ ಈ ಕೇಸ್ ನಾವು ಬಂದರ್ ಸ್ಟೇಷನ್ಗೆ ದಾಖಲು ಮಾಡಿ ಈ ಕೇಸು ತನಿಖೆ ಕ್ರೈಮ್ ಬ್ರಾಂಚ್ಗೆ ಹಸ್ತಾಂತರ ಮಾಡ್ತೀವಿ. ಹಸ್ತಾಂತರ ಮಾಡಿದ ನಂತರ ಸುಮಾರು 1 ವಾರದಲ್ಲಿ ನಮ್ಮ ಕ್ರೈಮ್ ಬ್ರಾಂಚ್ ತಂಡ ಅವರು ಎಲ್ಲ ಕಡೆ ಇವರಿಗೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಇವ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಆ ಮಾಹಿತಿ ಆಧಾರ ಮೇಲೆ ಇವತ್ತು ಮಧ್ಯಾಹ್ನ ನಾವು ಇವರಿಗೆ ಹಿಡಿದಿದ್ದೀವಿ. ಸರ್ಚ್ ಮಾಡುವಾಗ ಅವ್ರ ಹತ್ರ 2 ಕಂಟ್ರಿ ಮೇಡ್ ವೆಪನ್ಸ್ ಇತ್ತು. ಒಂದು ಪಿಸ್ಟಲ್, ಒಂದು ರಿವಾಲ್ವರ್ ಮತ್ತು ಸುಮಾರು 12 ಲೈವ್ ರೌಂಡ್ಸ್ ನಮಗೆ ಸಿಕ್ಕಿದೆ. ಮತ್ತು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ತಪಾಸಣೆ ಮಾಡುವಾಗ ಇವರಿಂದ ಸುಮಾರು 42 ಗ್ರಾಮ್ MDMA ಕೂಡ ಸೀಸ್ ಆಗಿದೆ. ಸೊ ಮುಂದಿನ ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಈ ಕಂಟ್ರಿ ಮೇಡ್ ಪಿಸ್ಟಲ್ಗೆ ಮುಡುಪು ರಫೀಕ್ನ ಸುಮಾರು 2-3 ತಿಂಗಳ ಹಿಂದೆ ಆಗ್ರಾ UPಯಿಂದ ಖರೀದಿ ಮಾಡಿದ್ದಾನೆ. ಸುಮಾರು 50,000 ಕೊಟ್ಟು ಅವರಿಂದ ಕೂಡ 8 ರೌಂಡ್ ಸಿಕ್ಕಿದೆ. ಅದೇ ರೀತಿ ಇನ್ನೊಂದು ಕಂಟ್ರಿ ಮೇಡ್ ರಿವಾಲ್ವರ್ ಇವರು ಮಡಿಕೇರಿಯಿಂದ ಒಬ್ಬ ಹುಡುಗನ ಜೊತೆಗೆ ಖರೀದಿ ಮಾಡಿದ್ದಾನೆ. ಮುಂದಿನ ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಕೆಲವು ದಿವಸ ಹಿಂದೆ ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ವ್ಯವಸಾಯಿಗೆ ಅವರು ಒಂದು ಕೊಲ್ಲಿಗೆ ಒಂದು ಸುಪಾರಿ ತಗೊಂಡಿದ್ದಾರೆ. ದಿನೇಶ್ ಶೆಟ್ಟಿ ಅಂತ ವ್ಯಾಪಾರಿಗೆ ಹತ್ಯೆ ಮಾಡಲಿಕ್ಕೆ ಇವರು ಸಂಚು ಮಾಡಿದರು. ಆ ಉದ್ದೇಶದಿಂದ ಈ 2 ವೆಪನ್ ಇವರು ಖರೀದಿ ಮಾಡಿದ್ದಾರೆ ಮತ್ತು ಲೈವ್ ರೌಂಡ್ಸ್ ಖರೀದಿ ಮಾಡಿದ್ದಾರೆ. ಕೆಲವು ಕಾರಣದಿಂದ ಆ ಟೈಮಲ್ಲಿ ಇದು ಎಕ್ಸಿಕ್ಯೂಟ್ ಆಗಲಿಲ್ಲ. ಮತ್ತು ಈ ಮಧ್ಯದಲ್ಲಿ ನಮ್ಮ ಸಿಟಿದಲ್ಲಿ ಇವರು ಈ ಕಾರ್ಯನ
ಎಕ್ಸಿಕ್ಯೂಟ್ ಮಾಡಿದರು ಕಲಿ ಯೋಗೇಶ್ ಬಿಹಾಫ್ ಮೇಲೆ. ಮತ್ತು ವಿಚಾರಣೆ ಮಾಡುವಾಗ ಕಲಿ ಯೋಗೇಶ್ ಎಲ್ಲಿರ್ತಾನೆ ಮತ್ತು ಏನು ಮಾಡ್ತಾನೆ, ಸೊ ಇವರು ನನ್ನ ಸ್ಟೇಟ್ಮೆಂಟ್ ಪ್ರಕಾರ ಕಲಿ ಯೋಗೇಶ್ ಸದ್ಯದಲ್ಲಿ ಇಂಡಿಯಾದಲ್ಲಿ ಇಲ್ಲ, ಎಲ್ಲಿದೆ ಗೊತ್ತಿಲ್ಲ, ಬಟ್ ಸದ್ಯದಲ್ಲಿ ಇಂಡಿಯಾದಲ್ಲಿ ಇಲ್ಲ. ಮತ್ತು ಅವರು ಇವರಿಗೆ ಇಂಟರ್ನೆಟ್ ಕಾಲ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಕಾಲ್ಸ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾನೆ ಮತ್ತು ಇಂಡಿಯಾದಲ್ಲಿ ಇರೋದು ಎಕ್ಸ್ಟ್ರಾಕ್ಷನ್ ವರ್ಕ್ಗೆ ಇವರಿಬ್ಬರಿಗೆ ಮತ್ತು ಬೇರೆಯವ್ರಿಗೆ ಬಳಕೆ ಮಾಡ್ತಾನೆ. ಸೊ ಈಗ ನಾವು ಈ ಸಂದರ್ಭದಲ್ಲಿ ಬಂದರ್ ಸ್ಟೇಷನ್ದಲ್ಲಿ ಈಗ ಕೇಸ್ ದಾಖಲು ಮಾಡಿ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಮತ್ತು ಇನ್ನೊಂದು ಕೇಸ್ ಅಂಡರ್ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಡ್ರಗ್ಸ್ ಆ್ಯಕ್ಟಲ್ಲಿ ಈಗ ಕೇಸ್ ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ಮಾಡ್ತೀವಿ. ಬಟ್ ಒಟ್ಟಾರೆ ಕೆಲವು ದಿವಸದಲ್ಲಿ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಅತಿ ಉತ್ತಮ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಇಬ್ಬರು ಈ ರೀತಿ ಎಕ್ಸ್ಟ್ರಾಕ್ಷನ್ಗೆ ಪಾತ್ರ ಆಗಿ ಮತ್ತು ಅಂಡರ್ವರ್ಲ್ಡ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಸಿಟಿಲಿ ಒಂದು ಥ್ರೆಟ್ ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಲಿಕ್ಕೆ ಹೊಟ್ಟಿದ್ರು. ಬಟ್ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ವಿ ಹ್ಯಾವ್ ನ್ಯಾಪ್ ದಮ್ ವೆರಿ ಅರ್ಲಿ. ಜೊತೆಗೆ ಇದಕ್ಕಿಂತ ಮುಂಚೆ ಎಲ್ಲಿ ಅವರು ಈ ರೀತಿ ಎಕ್ಸ್ಟ್ರಾಕ್ಷನ್ ಕಾಲ್ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಥ್ರಾಟ್ ಕೊಟ್ಟಿದ್ದಾರೆ, ಅದು ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತೀವಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.